ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಕೋಟ ಶಿವರಾಮ್ ಕಾರಂತ ಥೀಮ್ ಪಾರ್ಕಿಗೆ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ವಿ ಸುನೀಲ್ ಕುಮಾರ್ ಭೇಟಿ ನೀಡಿ ಥೀಮ್ ಪಾರ್ಕಿಗೆ ವಿನ್ಯಾಸವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ ಕಾರಂತರ ಜನ್ಮಭೂಮಿ ಹಾಗೂ ಈ ಥೀಮ್ ಪಾರ್ಕ್ ಭೇಟಿ ನೀಡಲು ಪುಳಕಿತನಾಗಿದ್ದೇನೆ. ಕಾರಂತರು ಚಲನಶೀಲ ವ್ಯಕ್ತಿತ್ವವಿರುವ ಅದೊಂದು ಶಕ್ತಿ ಎನ್ನಬಹುದು. ನಿಂತ ನೀರಲ್ಲ, ಅವರೊಬ್ಬರು ನೇರ ನಡೆನುಡಿಯ ನಿಷ್ಠುರವಾದಿಯಾಗಿ ಗುರುತಿಸಿಕೊಂಡಿದ್ದರು. ಅವರ ಹೆಸರಿನಲ್ಲಿ ಸಿದ್ಧಗೊಂಡ ಈ ಥೀಮ್ ಪಾರ್ಕ್ ಇದರ ಮೂಲಕ ಮುಂದಿನ ಪೀಳಿಗೆಗೆ ಅವರ ಚರಿತ್ರೆ ಸಾರಲು ಕೆಲಸವಷ್ಟು ಆಗಬೇಕಾಗಿದೆ ಎಂದು ಹೇಳಿದರು.